ನಾಳಿನ ಲಾಕ್ಡೌನ್ಗೆ ಸಂಬಂಧಪಟ್ಟ ಹಾಗೆ ಉಡುಪಿ ಜಿಲ್ಲಾಧಿಕಾರಿಗಳಿಂದ ಕಟ್ಟುನಿಟ್ಟಿನ ಎಚ್ಚರಿಕೆ ಬಂದಿದೆ. ಭಾನುವಾರ ಕರ್ಫ್ಯೂ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಉಡುಪಿಯಲ್ಲಿ ಏನಿರುತ್ತೆ ಏನಿರೋದಿಲ್ಲ ಅನ್ನುವಂತ ಬಗ್ಗೆ ಉಡುಪಿ ಜಿಲ್ಲಾಧಿಕಾರಿಗಳು ಈಗ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಉಡುಪಿಯಲ್ಲಿ ನಾಳೆ ಮೆಡಿಕಲ್ ಓಪನ್ ಇರುತ್ತೆ, ಅದರ ಜೊತೆಗೆ ಹಾಲು ಮತ್ತು ಪೇಪರ್ ಮಾತ್ರ ಸಿಗುತ್ತೆ. ತರಕಾರಿ ಅಂಗಡಿಗಳಿರ್ಬೋದು, ಮಾಂಸ ಇರ್ಬೋದು, ದಿನಸಿ ಅಂಗಡಿಗಳು ಉಡುಪಿಯಲ್ಲಿ ನಾಳೆ ಓಪನ್ ಇರೋದಿಲ್ಲ. ಗಮನಿಸಬೇಕಾಗಿರುವಂತಹ ವಿಚಾರ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೆಲವೊಂದು ವಿನಾಯಿತಿಗಳಿದೆ, ಆದ್ರೆ ಉಡುಪಿ ಜಿಲ್ಲೆಯಲ್ಲಿ ಪೇಪರ್, ಮೆಡಿಕಲ್, ತರಕಾರಿ ಅಂದ್ರೆ ಹಾಲು ಪೇಪರ್ ಮಾತ್ರ ಸಿಗುವಂತದ್ದು. ಇನ್ನು ಉಳಿದ ಹಾಗೆ ತರಕಾರಿ ಅಂಗಡಿಗಳು ತೆರೆದಿಲ್ಲ, ಮಾಂಸದ ಅಂಗಡಿಗಳು ಕೂಡ ತೆರೆದಿರೋದಿಲ್ಲ. ಉಡುಪಿ ಜಿಲ್ಲೆಯಲ್ಲಿ ಬೇಕಿರುವಂತಹ ಎಲ್ಲಾ ವಸ್ತುಗಳನ್ನ ಇವತ್ತೇ ಖರೀದಿ ಮಾಡಿ, ಭಾನುವಾರಕ್ಕೆ ಬೇಕಾದಂತಹ ಎಲ್ಲವನ್ನೂ ಕೂಡ ಖರೀದಿಸಿ ಇವತ್ತೇ ಇಟ್ಟುಕೊಳ್ಳಿ ಎನ್ನುವಂತಹ ಸೂಚನೆಯನ್ನ ಕೊಟ್ಟಿದ್ದಾರೆ ಉಡುಪಿ ಜಿಲ್ಲಾಧಿಕಾರಿಗಳು. ಇನ್ನು ನಾಳೆ ಅದಿಲ್ಲ ಇದಿಲ್ಲ ಅದು ಬೇಕು ಇದು ಬೇಕು ಅಂತ ರಸ್ತೆಗೆ ಇಳಿಬೇಡಿ. ಯಾರಾದ್ರೂ ರಸ್ತೆಗೆ ಇಳಿದ್ರೆ, ಅನಗತ್ಯವಾಗಿ ಓಡಾಟವನ್ನ ಮಾಡಿದ್ರೆ ನಮ್ಮ ಲಾಠಿಗಳು ಮಾತನಾಡುತ್ತವೆ ಎನ್ನುವಂತ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಉಡುಪಿಯಲ್ಲಿ 36 ಗಂಟೆಗಳ ಕಾಲ ಕಠಿಣವಾದ ಕರ್ಫ್ಯೂ ಜಾರಿಯಲ್ಲಿ ಇರುತ್ತೆ. ಇದನ್ನ ಎಲ್ಲರೂ ಕೂಡ ಕಟ್ಟುನಿಟ್ಟಾಗಿ ಪಾಲನೆ ಮಾಡಿ, ಕೊಡುವಂತಹ ಸಲಹೆ ಸೂಚನೆಗಳನ್ನ ಗಂಭೀರವಾಗಿ ಪರಿಗಣಿಸಿ, ಅನಗತ್ಯವಾಗಿ ರಸ್ತೆಗೆ ಇಳಿಯುವಂತಹ ವಿಚಾರಗಳು ಕಂಡು ಬಂದ್ರೆ ನಮ್ಮ ಲಾಠಿಗಳು ಮಾತನಾಡುತ್ತವೆ ಅನ್ನುವಂತಹ ಎಚ್ಚರಿಕೆಯನ್ನ ಈ ಮೂಲಕ ಕೊಡಲಾಗಿದೆ. ಅಂದ್ರೆ ಬಹುಶಃ ನಾಳೆ ಉಡುಪಿ ಜಿಲ್ಲೆಯಲ್ಲಿ ಲಾಕ್ಡೌನ್ ಅತ್ಯಂತ ಕಠಿಣವಾಗಿ ಜಾರಿಯಲ್ಲಿ ಇರುತ್ತೆ ಅನ್ನುವಂತಹ ಸಂದೇಶವನ್ನ ಕೊಡುವಂತಹ ಪ್ರಯತ್ನ ಜಿಲ್ಲಾಧಿಕಾರಿಗಳಿಂದ ಆಗಿರುವಂತದ್ದು. ಅಂದ್ರೆ ಉಡುಪಿಯಲ್ಲಿ ನಾಳೆ ಸಿಗುವಂತದ್ದು ಏನಿದ್ರು ಹಾಲು, ಪೇಪರ್ ಮತ್ತು ಮೆಡಿಕಲ್ಗಳು ಮಾತ್ರ ಓಪನ್ ಇರುವಂತದ್ದು. ಇನ್ನು ಉಳಿದ ಹಾಗೆ ಯಾವುದೇ ದಿನಸಿ ಅಂಗಡಿಗಳು ತೆರೆದಿರೋದಿಲ್ಲ, ತರಕಾರಿ ಅಂಗಡಿಗಳು ಓಪನ್ ಇರೋದಿಲ್ಲ. ಮಾಂಸ ಮಾರಾಟವನ್ನು ಕೂಡ ನಾಳಿನ ದಿನಕ್ಕೆ ನಿಷೇಧವನ್ನ ಹೇರಲಾಗಿದೆ. ಈ ನಿಟ್ಟಿನಲ್ಲಿ ನಾಳೆಗೆ ಏನೇನು ವಸ್ತುಗಳು ಬೇಕೋ ಅದೆಲ್ಲವನ್ನು ಕೂಡ ಇವತ್ತೇ ಖರೀದಿ ಮಾಡಿ ಇಟ್ಟುಕೊಳ್ಳಿ ಎನ್ನುವಂತಹ ಒಂದು ಖಡಕ್ ಸೂಚನೆಯನ್ನ ಉಡುಪಿ ಜಿಲ್ಲಾಧಿಕಾರಿಗಳು ಕೊಟ್ಟಿದ್ದಾರೆ. ಸೊ ಸಾರ್ವಜನಿಕರು ಈ ನಿಟ್ಟಿನಲ್ಲಿ ಗಮನ ಹರಿಸುವುದು ಅಗತ್ಯವಾಗಿದೆ.